ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ TD ತಲಪಾಡಿ ಲಾಗ್ಸ್. ವೀಕ್ಷಕರೇ, ಇವತ್ತು ತುಳಸಿ ಪೂಜೆ, ಹಾಗೆ ನಮ್ಮ ಮನೆಯ ತುಳಸಿ ಪೂಜೆ ನೋಡಿ. ಆರತಿಗೆ ಬತ್ತಿ ಎಲ್ಲ ಹಾಕಿ ಇವಾಗ ರೆಡಿಯಾಗಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪೂಜೆ ಶುರುವಾಗ್ತದೆ ನೋಡಿ. ನಮ್ಮ ತಂದೆಯವರು ಇವಾಗ ಪೂಜೆಗೆಲ್ಲ ತಯಾರಿ ಮಾಡ್ತಿದ್ದಾರೆ. ಹಾಗೆ ಇವತ್ತು ಸ್ವಲ್ಪ ಮಳೆ ಸ್ವಲ್ಪ ಕಡಿಮೆ ಉಂಟು. ಹಾಗೆ ಇಲ್ಲದ್ರೆ ಯಾವಾಗಲೂ ರಾತ್ರಿ ಆಗುವಾಗ ಮಳೆ ಬರ್ತಾನೆ ಉಂಟು ನೋಡಿ. ದೀಪ ಎಲ್ಲ ಇಟ್ಟು ರೆಡಿ ಆಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪೂಜೆಗೆ ಶುರುವಾಗ್ತದೆ ನೋಡಿ. ನಮ್ಮ ಮಹಾನ್ ಎಲ್ಲ ದೀಪವನ್ನು ಉರಿಸ್ತಿದ್ದಾನೆ. ಹಾಗೆ ಪೂಜೆಗೆಲ್ಲ ಏನೆಲ್ಲ ಬೇಕು ಅದನ್ನೆಲ್ಲ ತಯಾರಿ ಮಾಡ್ತಿದ್ದಾರೆ. ಹಾಗೆ ಒಂದು ಕಡೆಯಲ್ಲೆಲ್ಲ ದೀಪವನ್ನೆಲ್ಲ ಉರಿಸಿ ಆಯಿತು. ನಮ್ಮ ಈಗ ಪೂಜೆ ಸ್ವಲ್ಪ ಸಮಯದಲ್ಲಿ ಶುರುವಾಗ್ತದೆ ನೋಡಿ. ಎಲ್ಲ ದೀಪಗಳು ಉರಿಸಿ ಆಯಿತು. ನಮ್ಮ ಮಹಾನಂತೂ ಇಲ್ಲಿದ್ದ ದೀಪಗಳನ್ನೆಲ್ಲ ಉರಿಸಿ ಬಿಟ್ಟಿದ್ದಾನೆ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಪಟಾಕಿ ಬಿಡಲಿಕ್ಕುಂಟು. ಹಾಗಾಗಿ ಈಗ ಪಟಾಕಿಗೆ ಕಾಯ್ತಾ ಇದ್ದಾನೆ ನೋಡಿ. ನಮ್ಮ ಈ ರಾತ್ರಿ ಸಮಯದಲ್ಲಿ ಈ ಬೆಳಕಿನಲ್ಲಿ ಈ ನಮ್ಮ ತುಳಸಿ ಕಟ್ಟೆ ಯಾವ ಥರ ಕಾಣ್ತಾ ಉಂಟು ಅಂತ ಇಲ್ಲಿ ನೋಡ್ಬೋದು. ಇವಾಗ ದೇವರಿಗೆ ಹಣ್ಣುಕಾಯಿ ಮಾಡ್ತಿದ್ದಾರೆ. ಇದು ನಮ್ಮ ನಿನ್ನೆ ನಡೆದಂಥ ತುಳಸಿ ಪೂಜೆ, ಅದರ ವಿಡಿಯೋನ ಇವತ್ತು ನಾನು ಹಾಕ್ತಿದ್ದೇನೆ ನೋಡಿ. ಬೆಳಕನ್ನು ಚೆಲ್ಲಿ ಬಂತೇ ಬಂತು ದೀಪಾವಳಿ ಅಂತ ಹೇಳ್ತಾರಲ್ಲ, ಇದೇ ಒಂದು ಸಾಕ್ಷಿ ಅದಕ್ಕೆ. ಎಲ್ಲ ಕಡೆಯಲ್ಲಿ ದೀಪದ್ದೇ ಬೆಳಕು. ದೀಪದಲ್ಲಿ ಯಾವ ಥರ ಬೆಳಕು ಕಾಣ್ತಾ ಉಂಟು ಅಂತ ಇಲ್ಲಿ ನೋಡ್ಬೋದು. ಎಲ್ಲ ಕಡೆಯಲ್ಲಿ ಬೆಳಕೇ ಬೆಳಕು. ಈ ಲೈಟಿಗಿಂತ ಈ ದೀಪದ ಬೆಳಕೆ ನೋಡಲಿಕ್ಕೆ ಬಹಳ ಸುಂದರ ಕಾಣ್ತಾ ಉಂಟು ನೋಡಿ. ನಮ್ಮ ತುಳಸಿ ಕಟ್ಟೆಯ ಸುತ್ತ ಎಲ್ಲ ದೀಪ ಉರಿಸಿಟ್ಟಿದ್ದೇವೆ. ಹೇಗೆ ಪ್ರಕಾಶಮಾನವಾಗಿ ಕಾಣ್ತಾ ಉಂಟು ನೋಡಿ. ಇದು ನಮ್ಮ ಗೂಡು ದೀಪ. ಸ್ವಲ್ಪ ಮಳೆಗೆ ಹಾಳಾಗಿದೆ. ಹಾಗೆ ಎಲ್ಲ ನೀರು ಬಿದ್ದೆಲ್ಲ ಒದ್ದೆಯಾಗಿದೆ. ಈ ಸರ್ತಿ ಇಲ್ಲ, ಮೊನ್ನೆ ದೀಪಾವಳಿ ಸಮಯದಲ್ಲಿ ಫುಲ್ಲು ಮಳೆನೇ, ಪಟಾಕಿ ಬಿಡಲಿಕ್ಕೇ ಆಗ್ತಿರ್ಲಿಲ್ಲ. ಇವತ್ತು ಮಳೆ ಇಲ್ಲದ ಕಾರಣ ಸ್ವಲ್ಪ ಪಟಾಕಿ ಎಲ್ಲ ಬಿಡ್ಬೋದು ನೋಡಿ. ನಮ್ಮದು ತುಳಸಿ ಕಟ್ಟೆ ಹೇಗೆ ಕಾಣ್ತಾ ಉಂಟು ದೀಪಗಳಲ್ಲಿ. ಇವಾಗ ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ಬೇಕಾಗ್ತದೆ. ಯಾಕೆಂದರೆ ತಣ್ಣನೆ ಗಾಳಿ ಬಂದಾಗೆ ಆಗ್ತಾ ಉಂಟು. ಅದಕ್ಕಿಂತ ಮೊದಲು ಒಂದ್ಸಲ ಪೂಜೆ ಆಗಿ ಮುಗಿದ್ರೆ ಒಳ್ಳೆದಿತ್ತು. ಹಾಗೆ ಈಗ ಇನ್ನು ಪೂಜೆ ಪ್ರಾರಂಭ.
Vai, dale next. ತುಳಸಿ ಪೂಜೆ ನಮ್ಮ ಇಲ್ಲಿ ನಾಳೆ ತುಳಸಿ ಅದು ನಿಜವಾಗಿ ನಾಳೆ ಮಧ್ಯಾಹ್ನ ಮೈಯರು ಊಟ ಸುಮಾರು ಮೈಯರದ್ದು ಊಟ ಅಲ್ಲ ತೀರ್ಥಕ್ಕೆ ಬನ್ನಿ. ಅದು ಡಮ್ಮ ಹೊಡಿತದ ಅಂತ ಸ್ವಲ್ಪ ಕಾಡು ಬರ್ತಾ ಇರ್ತದೆ ಅಂತ ಅದು ಅದೇನಾ ಮೂರರಲ್ಲಿ ಸುರ್ಸುರ್ ಕಡ್ಡಿಯಲ್ಲಿ ಬೆಂಕಿ ಕೊಡಿಯ ರಪ್ಪ ಹೊಡಿತದಲ್ಲ. ಅದಷ್ಟೇ ಅಷ್ಟೇ ಒಳ್ಳೇದಿಲ್ಲ ಅದು. ಕತ್ತಿ ಬಾಳೆಹಣ್ಣು ತಗೊಳ್ಳಿ. ವಸಂತನಿಗೆ ಚಿಕ್ಕಮ್ಮ ನಾವು ಚಿಕ್ಕಾಜಿ ಹಣ್ಣುಗಳು ಮಾಡ್ತಿದ್ರು ಅವರು ಇವಾಗ ಬಿಟ್ಟದೇನು ತಿರುಗ್ತಾರೆ ಇಲ್ಲ ಅವನಿಗೆ ಹೋಗಿ ನಾನು ಬಿಸಾಡಿಟ್ಟಿದ್ದೀನಿ ತೊಟ್ಟಿಗೆ ಅವನು ಬಿತ್ತಿ ನಾನು ಅದಕ್ಕೆ ತೊಟ್ಟಿಗೆ ಮೇಲೆ ಹಾಕಿರ್ತೇನೆ ವಾಸನೆಲ್ಲ ಹುಡುಕಿ ಆಗಿದೆ ಈಗ ಇಲ್ಲಿಟ್ಟಾಯ್ತು ಬರ್ತದ. ಓ ಇದು ಪಟಾಕಿಯ ಪಟಾಕಿಯ ಅದೇ ರಕ್ತದಲ್ಲ ಪಟ 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 ಬರ್ತದೆ ಅದು ಪಟಾಕಿ. ಉಳಿತದೆ ಎಂತ ಗೊತ್ತಿಲ್ಲ. ಸುತ್ತ ಸುತ್ತ ಬಂದು ವೀಕ್ಷಕರೇ ನೋಡಿದ್ರಲ್ಲ ಈ ನಮ್ಮ ತುಳಸಿ ಪೂಜೆಯ ವಿಡಿಯೋ. ನಿಮಗೆ ಏನಾದರೂ ಅನಿಸಿದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.